ತಾಲೂಕಿನ ಬಸ್ರೂರು ಪರಿಸರದ ಕಳಂಜ ಎಂಬಲ್ಲಿನ ಶಂಕರ ಪೂಜಾರಿ ಎಂಬುವವರು ಕುವೈಟ್ ದೇಶದಲ್ಲಿ ಜೈಲು ಪಾಲಾದ ಕಳವಳಕಾರಿ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. 3 ತಿಂಗಳ ಹಿಂದೆ 10 ದಿನಗಳ ರಜೆಯಲ್ಲಿ ಊರಿಗೆ ಬಂದಿದ್ದ ಶಂಕರ್ ಪೂಜಾರಿಯವರು ಕುವೈಟ್ ದೇಶಕ್ಕೆ ತನ್ನ ಉದ್ಯೋಗ ನಿಮಿತ್ತ ಮರಳುವಾಗ ಸಹೋದ್ಯೋಗಿಯೋರ್ವರ ವಿನಂತಿಯ ಮೇರೆಗೆ ಮಾತ್ರೆಗಳ ಪಾರ್ಸೆಲ್ ಕೊಂಡೊಯ್ದಿದ್ದೇ ಅವರು ಜೈಲು ಪಾಲಾಗಲು ಕಾರಣವಾಗಿದೆ. ಕುವೈತ್ ವಿಮಾನ ನಿಲ್ದಾಣದಲ್ಲಿ ಶಂಕರ್ ಪೂಜಾರಿಯವರ ವಸ್ತುಗಳನ್ನು ಅಧಿಕಾರಿಗಳು ಪರಿಶೀಲಿಸಿದ ಸಂದರ್ಭ ಅವರು ಮಾತ್ರೆಗಳನ್ನು ತಂದಿರುವುದು ಪತ್ತೆಯಾಗಿದ್ದು, ಶಂಕರ್ ಪೂಜಾರಿಯವರು ನೀಡಿದ ವಿವರಣೆಗೆ ಪೊಲೀಸರಿಗೆ ಸೂಕ್ತ ಸಾಕ್ಷ್ಯಾಧಾರಗಳು ಸಿಗದ ಹಿನ್ನೆಲೆಯಲ್ಲಿ ಅವರನ್ನ ಅಲ್ಲಿನ ಕಾನೂನಿನ ಪ್ರಕಾರ ಜೈಲಿಗೆ ಹಾಕಲಾಗಿದೆ. ಮುಬಾರಕ್ ಅನ್ನೋರು ಒಂದು ಪಾರ್ಸೆಲ್ ಕೊಟ್ಟಿದ್ರು. ಅವ್ರ ಅತ್ತೆ ಅಲ್ಲಿ ತಸ್ಲಿಮಾ ಫಾತಿಮಾ ಅಂತ ಅವರಿಗೆ ಕೊಡಿ ಅಂತ ಕೊಟ್ಟಿದ್ದು. ಅಲ್ಲಿ ಹೋಗಿ ಇದು ಮಾಡುವಾಗ ಅಲ್ಲಿ ಅದರಲ್ಲಿ ಸ್ವೀಟ್ ಬಾಕ್ಸ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಅಲ್ಲಿ ನೋಡುವಾಗ ಮೆಡಿಷನ್ ಅಂತೆ, ಅದು ನಮಗೆ ಗೊತ್ತಿಲ್ಲ. ಇಲ್ಲಿ ಅಲ್ಲಿ ಇದು ಮಾಡುವಾಗ ಅಲ್ಲಿ ಪೊಲೀಸ್ನವರು ಹಿಡಿದಿದ್ದಾರೆ ಅವರನ್ನು. ಅದೀಗ ತಸ್ಲಿಮಾ ಫಾತಿಮಾ ಅವರು ಬಂದರೆ ಅವರನ್ನು ಬಿಡ್ತಾರೆ. ತಸ್ಲಿಮಾ ಫಾತಿಮಾ ಅವರು ಅಲ್ಲಿ ಬರ್ತಾ ಇಲ್ಲ. ಹಾಗಾಗಿ ನನ್ನ ಗಂಡನ ಬಿಡ್ತಾ ಇಲ್ಲ. ಏನಾದರೂ ನಂಗೆ ಸಹಾಯ ಮಾಡಿ ನೀವೆಲ್ಲ ಇದು ಮಾಡಬೇಕು. ಶಂಕರ್ ಪೂಜಾರಿ 10 ದಿನಗಳ ತನ್ನ ರಜೆ ಮುಗಿಸಿ ಕುವೈಟಿಗೆ ಹೋಗುವ ಸಂದರ್ಭ ಅವರ ಸಹೋದ್ಯೋಗಿ ಸಾದಿಕ್ ಎಂಬುವರ ವಿನಂತಿಯ ಮೇರೆಗೆ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಗುತ್ತಿಗೆ ಆಧಾರಿತ ಚಾಲಕರಾಗಿರುವ ಮುಬಾರಕ್ ಮತ್ತು ಅವರ ಪತ್ನಿ ನೀಡಿದ ಪಾರ್ಸೆಲ್ ಅನ್ನು ಕುವೈಟ್ನಲ್ಲಿರುವ ಅವರ ಅತ್ತೆ ತಸ್ಲಿಂ ಫಾತಿಮಾ ಎಂಬವರಿಗೆ ನೀಡಲು ತೆಗೆದುಕೊಂಡು ಹೋಗಿದ್ದಾರೆ. ಈ ಸಂದರ್ಭ ಮಾತ್ರೆಗಳನ್ನು ಕೊಂಡೊಯ್ದ ಶಂಕರ್ ಪೂಜಾರಿ ತನ್ನದಲ್ಲದ ತಪ್ಪಿಗೆ ಜೈಲು ಪಾಲಾಗುವಂತಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.